ತುರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೇಣುಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮ ಸರ್ಕಾರದ ಯೋಜನೆಗಳನ್ನು ನೇರವಾಗಿ ತಲುಪಿಸುವಂತಹ ಕಾರ್ಯಕ್ರಮ. ಇಂತಹ ಕೆಲಸಗಳು ನಡೆಯಬೇಕು. ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿದೆ. ನಿಮ್ಮ ಕುಂದುಕೊರತೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ದೂರುಗಳು ಇದ್ದಲ್ಲಿ ಅವುಗಳನ್ನು ಕಾನೂನಿನ ಅಡಿಯಲ್ಲಿ ಸ್ಥಳದಲ್ಲೇ ಬಗೆಹರಿಸಲಾಗುವುದು. ಶಾಸನಗಳಿಗೆ ಸಂಬಂಧಪಟ್ಟ ಅರ್ಜಿಗಳನ್ನು ನೀಡಿದರೆ ಅವುಗಳನ್ನು 74 ಗಂಟೆಗಳಲ್ಲಿ ಸ್ಥಳದಲ್ಲಿ ಅರ್ಜಿ ವಿಲೇವಾರಿ ಮಾಡಲಾಗುವುದು. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ 2022ರ ಜುಲೈನಿಂದ ಡಿಸೆಂಬರ್ ವರೆಗೆ 2541 ಪಾವತಿ ಖಾತೆ ಮಾಡಿಕೊಡಲಾಗಿದೆ. ಹಿಂದೆ ಪಾವತಿ ಖಾತೆ ಮಾಡಲು 30 ದಿನಗಳ ಅವಧಿ ಇತ್ತು. ಇದನ್ನು ಸರ್ಕಾರ 15 ದಿನಗಳಿಗೆ ಇಳಿಸಿ ರೈತರಿಗೆ ಆಗುತ್ತಿದ್ದ ತೊಂದರೆಯನ್ನು ನಿವಾರಿಸಿದೆ. ಪ್ರತಿ ಕಂದಾಯ ಅಧಿಕಾರಿಗಳಿಗೆ ವಾರಕ್ಕೆ 5 ಸ್ಮಶಾನಗಳನ್ನು ಅಳತೆ ಮಾಡಿ ಸರಿಪಡಿಸಲು ಗುರಿ ನಿಗದಿಪಡಿಸಿದೆ. ಇದಕ್ಕೆ ಸಿಬ್ಬಂದಿ ಕೊರತೆಯಿಂದ ಸ್ವಲ್ಪ ಹಿನ್ನಡೆಯಾಗಿದೆ. ರೈತರ ಜಮೀನಿನ ರಸ್ತೆಗಳ ಒತ್ತುವರಿಗಳು ಬಹಳ ದೊಡ್ಡ ಸಮಸ್ಯೆಯಾಗಿದ್ದು ಇವುಗಳನ್ನು ಆದ್ಯತೆಯ ಮೇರೆಗೆ ಒತ್ತುವರಿ ತೆರವುಗೊಳಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಂಡಿದ್ದೇವೆ. ಹಾಗೆಯೇ ಪಹಣಿ ತಿದ್ದುಪಡಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ 980 RTCಗಳನ್ನು ತಿದ್ದುಪಡಿ ಮಾಡಲಾಗಿದೆ. 880 ಕಾರಣಾಂತರಗಳಿಂದ ಬಾಕಿ ಉಳಿದಿದೆ ಎಂದು ಹೇಳಿ ತಾಲೂಕು ಕಚೇರಿಯಲ್ಲಿ ದಳ್ಳಾಳಿಗಳಿಗೆ ಅವಕಾಶವಿಲ್ಲ. ರೈತರು ಮತ್ತು ಸಾರ್ವಜನಿಕರು ನೇರವಾಗಿ ಬಂದು ಭೇಟಿ ಮಾಡಬಹುದು ಎಂದು ಹೇಳಿದರು. ರೈತರು ತಾವು ಬೆಳೆದ ರಾಗಿಯನ್ನ ಖರೀದಿ ಕೇಂದ್ರಕ್ಕೆ ತಂದು ಮಾರಾಟ ಮಾಡಿ ಯಾವುದೇ ಮಧ್ಯವರ್ತಿಗಳ ಬಳಿ ತರಬೇಡಿ ಎಂದರು. ಹಾಗೆಯೇ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಪರಿಶೀಲಿಸಿಕೊಂಡು ಸಮಸ್ಯೆ ಇದ್ದರೆ ಪರಿಹರಿಸಿಕೊಳ್ಳಿ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ, ನರೇಗಾ ಕಾಮಗಾರಿಯಲ್ಲಿ ಎಲ್ಲ ತಾಲೂಕುಗಳಿಗಿಂತ ನಮ್ಮ ತಾಲೂಕು ಮೊದಲನೆಯದು. ನಮ್ಮ ರೈತರು ಕೃಷಿ ಹೊಂಡಗಳ ಮಹತ್ವವನ್ನು ಹಾಗೂ ಉಪಯೋಗವನ್ನು ಮರೆತಿದ್ದಾರೆ. ಅವುಗಳನ್ನು ಮುಚ್ಚಿ ಹಾಕುವ ಕಾರ್ಯದಲ್ಲಿ ಕೆಲವು ರೈತರು ತೊಡಗಿದ್ದಾರೆ. ಇದು ದುರಂತ. ಇವುಗಳ ಉಪಯೋಗವನ್ನು ಅರಿಯಬೇಕು. ಕೇಂದ್ರ ಸರ್ಕಾರವು ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನು 2024ರ ಒಳಗೆ ಒದಗಿಸುವ ಗುರಿಯನ್ನು ಹೊಂದಿಕೊಂಡಿದೆ. ಇದರ ನಿಟ್ಟಿನಲ್ಲಿ ಕಾಮಗಾರಿಗಳು ತ್ವರಿತವಾಗಿ ನಡೆಯುತ್ತಿದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ವಸತಿ ಕಲ್ಪಿಸುವ ಕೆಲಸಗಳು ನಡೆಯುತ್ತಿದೆ ಎಂದರು. ಕೃಷಿ ಇಲಾಖೆಯ ಉಪನಿರ್ದೇಶಕಿ ಪೂಜಾ ಮಾತನಾಡಿ, ಇಲಾಖೆಯಲ್ಲಿ ರೈತರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿ ಕೃಷಿ ಯಂತ್ರೋಪಕರಣಗಳು ಮತ್ತು ಬೀಜಗಳು ಸೇರಿದಂತೆ 10 ಹಲವಾರು ಉಪಕರಣಗಳ ಲಭ್ಯತೆ ಇದೆ. ಇದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೆ ತಂದಿದ್ದು ಬೆಳೆ ನಷ್ಟ ಪಡೆಯಲು ಬೆಳೆ ಸಮೀಕ್ಷೆ ಆಪ್ನಲ್ಲಿ ನಮೂದಿಸಬಹುದಾಗಿದೆ. ಇದನ್ನು ನೇರವಾಗಿ ರೈತರೇ ನಮೂದಿಸಬಹುದಾಗಿದ್ದು ಇದರಲ್ಲಿ ನಮೂದಿಸಿ ಬೆಲೆ ನಷ್ಟದ ಪರಿಹಾರ ಪಡೆಯಿರಿ ಎಂದು ಹೇಳಿದರು. ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಆಂಜನೇಯ ರೆಡ್ಡಿ ತಮ್ಮ ಇಲಾಖೆಯಲ್ಲಿ ಹನಿ ನೀರಾವರಿ ಸೇರಿದಂತೆ ರೈತರಿಗೆ ಸಿಗುವಂತಹ ಸವಲತ್ತುಗಳ ಬಗ್ಗೆ ತಿಳಿಸಿದ, ಸಬ್ಸಿಡಿ ದರದಲ್ಲಿ ರೈತರಿಗೆ ಬೇಕಾದ ಸಲಕರಣೆಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡುತ್ತಿದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ಎಡಿಎಲ್ಆರ್ ಶಿವಶಂಕರ್, ಬೆಸ್ಕಾಂ ಎಇಇ ಚಂದ್ರನಾಯಕ್, ಟಿಎಚ್ಒ ಡಾಕ್ಟರ್ ಸುಪ್ರಿಯಾ, ಆಹಾರ ಇಲಾಖೆಯ ಪ್ರೇಮ, ಆರ್ಒ ಶಿವಕುಮಾರ್, ಪಿಡಿಒ ಸಂತೋಷ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಸುರೇಶ್ ಬಾಬು, ಎಂ ತುರುವೇಕೆರೆ. ಪಂಚಾಯಿತಿಯನ್ನು ಆಯ್ಕೆ ಮಾಡಲಾಗಿತ್ತು. ಕಾರ್ಯಕ್ರಮದ ಉದ್ದೇಶ ಸರ್ಕಾರದ ಯೋಜನೆಗಳು ಆ ಗ್ರಾಮದಲ್ಲಿ ತಲುಪಲಿ, ಆ ಸಾರ್ವಜನಿಕ ತಲುಪಬೇಕು, ನ್ಯಾಯಯುತವಾಗಿ ತಲುಪಬೇಕು ಅನ್ನೋದೇ ಈ ಕಾರ್ಯಕ್ರಮದ ಒಂದು ಉದ್ದೇಶ. ಇಲ್ಲಿಯವರೆಗೆ ನಮ್ಮ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಯಾವ ರೀತಿ ರೂಪಿಸಬೇಕು ಅಥವಾ ಯಾವ ರೀತಿ ಸಾರ್ವಜನಿಕರಿಗೆ ತಲುಪಿಸಬೇಕು ಅಂಥೇಳಿ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇದರ ಗುರಿನೇ ಸರ್ಕಾರದಲ್ಲಿ ಏನೇನು ಅನುಷ್ಠಾನ ಆಗ್ತದೆ ಆ ಯೋಜನೆಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸೋದು ನಮ್ಮ ಜವಾಬ್ದಾರಿ. ಕಾನೂನಾತ್ಮಕವಾಗಿ ಸರ್ಕಾರಿ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ತಲುಪಿಸೋದು ನಮ್ಮೆಲ್ಲರ ಕರ್ತವ್ಯ. ನಾನು ಗಮನಿಸಿದೆ, ಈ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ ಅಂತ ಅನ್ಕೋತೀನಿ.
ಏಕೆಂದರೆ ಇದುವರೆಗೂ ಬಂದಂಥ ಮಾಹಿತಿ ಪ್ರಕಾರ 3 ಅರ್ಜಿಗಳನ್ನು ಮಾತ್ರ ಬಂದಿದೆ. ಆ 3 ಅರ್ಜಿಗಳು ಸುಧಾ 9 ಈಗ ತಾನೇ 9 ಅರ್ಜಿಗಳು ಸ್ವೀಕೃತ ಆಗಿವೆ. ಈ ಅರ್ಜಿಗಳು ಏನು ಸ್ವೀಕೃತ ಆಗಿದೆ ಅಷ್ಟು ಅರ್ಜಿಗಳನ್ನು ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಾನು ಮುಂದೆ ಕೂತ್ಕೊಂಡು ಆ ಅರ್ಜಿದಾರರ ಕರೆಸಿ ರೆವಿನ್ಯೂ ಸ್ಪಾಟ್ಗಳಿಂದ ಜಂಟಿ ಸಭೆಯನ್ನು ನಾವು ಮಾಡಿದ್ದೀವಿ. ಸೊ ಅದೇ ರೀತಿ ಪ್ರತಿಯೊಂದು ರೆವಿನ್ಯೂ ಸ್ಪಾಟ್ಗೆ ಒಂದು ವಾರಕ್ಕೆ 5 ಸ್ಮಶಾನಗಳನ್ನು ಅಳತೆ ಮಾಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ PDOಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಒಂದು ಟಾರ್ಗೆಟನ್ನು ಸುಧಾ ಕೊಟ್ಟಿದ್ದೀವಿ ಮೊದಲೇ ಅಂತ. ಈ ಸ್ಮಶಾನದ ಹಸ್ತಾಂತರ ಮುಗಿದ ನಂತರ 2ನೇ ಹಂತದಲ್ಲಿ ಕೆರೆಗಳನ್ನು ಅಳತೆ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಆ ಸಂಬಂಧಪಟ್ಟವರಿಗೆ ನಾವು ಹ್ಯಾಂಡ್ ಓವರ್ ಮಾಡೋಕ್ಕೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಏಕೆಂದರೆ ಸಿಬ್ಬಂದಿ ಕೊರತೆ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ಬೋದು. ಸೊ ಹಾಗಾಗಿ ಸಾರ್ವಜನಿಕರು ಯಾತಕ್ಕೆ ಮಾಡಿದೆ, ಸಾರ್ವಜನಿಕರು ಹೆಚ್ಚು ಸಮಯವನ್ನು ತಗೋಬಾರ್ದು ಅಂಥೇಳಿ 30 ದಿನ ಇದ್ದಂಥ ಅವಧಿಯನ್ನು ಪಾವತಿ ಖಾತೆಗೆ 15 ದಿನಕ್ಕೆ ಸೀಮಿತಗೊಳಿಸಿದೆ. ನೋಂದಣಿ ಆದಂಥ ಕ್ರಯಪತ್ರಗಳಿಗೆ 7 ದಿನಕ್ಕೆ ಸೀಮಿತಗೊಳಿಸಿದೆ. ಈಗ ಮೊದಲನೇದಾಗಿ ನಾವು ಸರ್ಕಾರಿ ಸ್ಮಶಾನಗಳನ್ನು ಪ್ರತಿಯೊಂದು ಗ್ರಾಮಕ್ಕೂ ನಿರ್ಮಿಸಿರಬೇಕು ಅಂತೇಳಿ ಸರ್ಕಾರ ಒಂದು ಏನು ಆದೇಶ ಇದೆ, ಆ ಆದೇಶದ ಹಿನ್ನೆಲೆಯಲ್ಲಿ ಈಗೇನು ಲಭ್ಯವಿದೆ ಅದನ್ನು ಸರ್ವೆ ಡಿಪಾರ್ಟ್ಮೆಂಟಿಂದ ಕಂದಾಯ ಇಲಾಖೆಯಿಂದ ಅಳತೆ ಮಾಡಿಸಿ ಸಂಬಂಧಪಟ್ಟ ಪಂಚಾಯಿತಿ PDOಗೆ ಹಸ್ತಾಂತರ ಮಾಡಲು PDO ಮತ್ತು ಗ್ರಾಮ ಪಂಚಾಯತ್ ನಮ್ಮ ನಾಡು ಕಚೇರಿಗಳಲ್ಲಿ ಅಥವಾ ತಾಲೂಕು ಕಚೇರಿ ಕೌಂಟಲ್ಲಿ ಹೋಗಿ ಯಾರ್ಯಾರು ಪಾವತಿಯಾಗಿದ್ದಾರೆ ಖಾತೆದಾರರು ಅದು ಸಂಬಂಧಪಟ್ಟ ವಾರಸುದಾರರು ಸೂಕ್ತವಾದ ದಾಖಲೆಗಳನ್ನು ಕೊಟ್ಟು ಹಿಂದೆ ಏನು 30 ದಿನ ಅವಧಿ ಇತ್ತು ಖಾತೆ ಮಾಡೋಕ್ಕೆ, ಇವತ್ತು ಸರ್ಕಾರ ಅದು 15 ದಿನಕ್ಕೆ ಸೀಮಿತಗೊಳಿಸಿದೆ. 15 ದಿನದಲ್ಲಿ ಪಾವತಿ ಖಾತೆಯನ್ನು ನಿಮ್ಮ ಸೂಕ್ತವಾದ ದಾಖಲೆಗಳನ್ನು ಕೊಟ್ಟರೆ ಪಾವತಿ ಖಾತೆಯನ್ನು ಮಾಡಿ ನಿಮಗೆ ನಾವು ಪಾಣಿಯನ್ನು ವಿತರಣೆ ಮಾಡ್ತೀವಿ.